ಈ ಕೇಸಿನಲ್ಲಿ ಏನೆಲ್ಲ ಲೋಪಗಳಾಗಿದೆ ಅನ್ನೋ ಬಗ್ಗೆ ನಿಮಗೆ ವಿವರಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ನಾನು ವಿವರಿಸ್ತಾ ಇದ್ದೇನೆ ಬಿಟ್ರೆ ಎಲ್ಲ ಆನ್ ರೆಕಾರ್ಡ್ ಇರುವಂತದ್ದು. ಆದ್ರೆ ನನ್ನ ಆಕ್ರೋಶ ಇರುವಂತದ್ದು ಯಾರು ಈ ತನಿಖೆ ನಡೆಸಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ, ಯಾವುದೇ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ. 9ನೇ ತಾರೀಕು 2012 ಅಕ್ಟೋಬರ್ ತಿಂಗಳಲ್ಲಿ ಸೌಜನ್ಯ ಮನೆ ಕಡೆ ಹೋಗುವಾಗ ಕಾಣೆ ಆದ್ಲು 4:15 ಗಂಟೆಗೆ. ಕೊಡೆಯನ್ನು ಇವರು ಸೀಸ್ ಮಾಡೋದಿಲ್ಲ, ಹಾಗೆ ಒಂದು ಚಪ್ಪಲಿ ಸೀಸ್ ಮಾಡ್ತಾರೆ, ಒಂದು ಚಪ್ಪಲಿ ಸೀಸ್ ಮಾಡೋದಿಲ್ಲ. 10 ತಾರೀಕಿಗೆ ಸಿಕ್ಕಿದಂತ ಡೆಡ್ ಬಾಡಿ ಆ ಪ್ರದೇಶವನ್ನು ಇಂದಿನ ದಿನ ಕೂಡ ಊರಿನವರು ಹುಡುಕ್ತಾರೆ, ಆ ಪ್ರದೇಶದಲ್ಲಿ ಡೆಡ್ ಬಾಡಿ ಇರೋದಿಲ್ಲ. ಇದು ನಾನು ಹೇಳಿರೋದಲ್ಲ, ಮನೆಯವರು ಹೇಳಿದ್ದಾರೆ. ಅದರ ಜೊತೆಗೆ ಉಳಿದ ಯಾರು ವಿಟ್ನೆಸ್ ಗಳಿದ್ದಾರೆ ಅವರು ಕೂಡ ಹೇಳಿರುವಂತ ಮಾತು, ನಾವು ಹುಡುಕಿದ್ದೇವೆ ಅಂತ. ಹಾಗಾದ್ರೆ ಆ ಪ್ರದೇಶದಲ್ಲಿ ಆ ಕೊಲೆ ನಡೆದಿದೆಯಾ ಇಲ್ವೋ ಅನ್ನೋ ಬಗ್ಗೆ ಅನುಮಾನ. ಇದು ಯಾರು ತನಿಖೆ ಮಾಡಬೇಕು? 9ನೇ ತಾರೀಕು 12 ಗಂಟೆವರೆಗೆ ಬಹಳಷ್ಟು ಮಳೆ ಬಂದಿದೆ, ಆ ತೋಡನ್ನು ದಾಟುವ ಸಾಧ್ಯ ಇಲ್ಲ ಅಂತ ಪೊಲೀಸ್ನವರು ಹೇಳ್ತಾರೆ. 10ನೇ ತಾರೀಕು 2 ಗಂಟೆ ಹೊತ್ತಿಗೆ ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಅನ್ನು ಕರೆಸ್ತಾರೆ ಸ್ಥಳಕ್ಕೆ. ಡಾಗ್ ಸ್ಕ್ವಾಡ್ ಜೊತೆಗೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನು ಕರೆಸ್ತಾರೆ, ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನು ಕರೆಸ್ತಾರೆ. ಯಾವುದೇ ತನಿಖೆಯನ್ನು ಮಾಡೋದಿಲ್ಲ. ಸ್ಥಳಕ್ಕೆ ಬಂದಂತ ಡಾಗ್ ಸ್ಕ್ವಾಡ್ ಮತ್ತು ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಗಳನ್ನು ಯಾವ ಕಾರಣಕ್ಕಾಗಿ ನೀವು ತನಿಖೆ ಮಾಡಲಿಲ್ಲ, ತನಿಖೆ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಲಿಲ್ಲ. ಕೇಸುಗಳಲ್ಲಿ ಕೇಳ್ತಾ ಇದ್ದೇವೆ, ನಾಯಿಗಳು ಬಾರಿ ಬೇಗ ಅದನ್ನು ಗುರುತು ಹಿಡಿತವೆ ಅಂತ. ಯಾಕಂದ್ರೆ ಸ್ಥಳಕ್ಕೆ ನಾಯಿಯನ್ನು ಕರ್ಕೊಂಡು ಹೋದ್ರೆ ನಿಮಗೆ ಆರೋಪಿ ಪತ್ತೆ ಆಗ್ಬಹುದು ಎನ್ನುವ ಭಯನ. ಆ ಅಧಿಕಾರಿ ಹೇಳಿದ ಮಾತು, ಆ ಪ್ರದೇಶದಲ್ಲಿ ಆ ತೋಟದಲ್ಲಿ ಅಷ್ಟೊಂದು ನೀರು ಜಾಸ್ತಿ ಇತ್ತು, ಆ ಅಧಿಕಾರಿಗಳಿಗೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ. ನೋಡಿ ಸ್ವಾಮಿ, ಒಬ್ಬ ಆರೋಪಿ ಒಂದು ಹುಡುಗಿಯನ್ನ ಹೆಗಲ ಮೇಲೆ ಹಾಕಿಕೊಂಡು ಆ ತೋಡು ದಾಟಿಕೊಂಡು ಹೋದ ಅಂತ ನಿಮ್ಮದು ಚಾರ್ಜ್ ಶೀಟ್ ಇರುವಂತದ್ದು. ನಿಮ್ಮ ಅಧಿಕಾರಿಗಳಿಗೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಥವಾ ಆ ದಿನ 9ನೇ ತಾರೀಕು ಸಂತೋಷ್ ರಾವ್ ಬಗ್ಗೆ ಈ ಕೇಸಲ್ಲಿ ಏನಾದ್ರೂ ಉಲ್ಲೇಖ ಇದೆಯಾ? ಇಲ್ಲ. ಸಂತೋಷ್ ರಾವ್ ಆ ಪ್ರದೇಶದಲ್ಲಿ ಇಲ್ಲ ಅಂತ ಆಯ್ತು. 10ನೇ ತಾರೀಕು ಆ ಪ್ರದೇಶದಲ್ಲಿ ಇದ್ದಂತ ಡೆಡ್ ಬಾಡಿಯ ಪಕ್ಕದಲ್ಲಿ ಒಂದು ಚೀಟಿ ಸಿಕ್ಕಿತ್ತು, 2 ಫೋನ್ ನಂಬರ್ ಇತ್ತು. ನೀವು 2 ಫೋನ್ ನಂಬರ್ ಅನ್ನು ಚಾರ್ಜ್ ಶೀಟಿನಲ್ಲಿ ಮೆನ್ಷನ್ ಮಾಡಿದ್ದೀರಿ, ಅದು ಅವರ ಮನೆಯವರದ್ದು ಅಂತ. ಯಾರೋ ರಿಲೇಟಿವ್ ಅವರ, ಸೌಜನ್ಯನವರ ರಿಲೇಟಿವ್ ಅವರ ನಂಬರು ಅಂತ. ಹೌದು ಸ್ವಾಮಿ, ಆ ಚೀಟಿ ಎಲ್ಲೋಯ್ತು? ಆ ಚೀಟಿ ನೀವು ಕಡತದಲ್ಲಿ ಸೇರಿಸ್ಬೇಕಿತ್ತಲ್ಲ. CCTV ಇತ್ತು, ಪ್ರಕೃತಿ ಚಿಕಿತ್ಸಾಲಯದಲ್ಲಿ CCTV ಇತ್ತು ಅಂತ ಹೇಳಿ ನಾನು ಹೇಳಿದ್ದಲ್ಲ, ನಿಮ್ಮ IO ಹೇಳಿದ್ದು. ಯೋಗೇಶ್ ಕುಮಾರ್ ಅವರು ಹೇಳಿದ್ದು CCTV ಇತ್ತು ಅವತ್ತು, ನಾನು ಅದನ್ನ ಎನ್ಕ್ವೈರಿ ಮಾಡ್ಲಿಲ್ಲ ಅಂತ. ಯಾವ ಕಾರಣಕ್ಕಾಗಿ ಮಾಡ್ಲಿಲ್ಲ? ಯಾವ ಕಾರಣಕ್ಕಾಗಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಪೋಸ್ಟ್ ಮಾರ್ಟಮ್ ಅನ್ನು ಸ್ಟಾರ್ಟ್ ಮಾಡಿದಿರಿ? ಪೋಸ್ಟ್ ಮಾರ್ಟಮ್ 7 ಗಂಟೆಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದಿರಿ. ಅದು ಕೂಡ ನಿಮ್ಮ ಡಾಕ್ಟರ್ ಹೇಳಿರುವುದು, ನಾನೇ ಹೇಳಿರುವುದಲ್ಲ. 4:15 ಗಂಟೆಗೆ ಮಿಸ್ ಆದ ಸೌಜನ್ಯ ಎಂಬ ಹುಡುಗಿ 6 ಗಂಟೆ ಹೊತ್ತಿಗೆ ಲಾಸ್ಟ್ ಫುಡ್ ತಗೊಂಡಿದ್ದಲ್ಲ ಅಂತ ನಿಮ್ಮ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಹೇಳುವಂತದ್ದು. ಎಲ್ಲಿ ಯಾರು ಕೊಟ್ರು ಅವಳಿಗೆ? ಆ ಫುಡ್ ಯಾರು ಕೊಟ್ರು? ನೀವು ಆ ಫುಡ್ ಅನ್ನು ಏನಕ್ಕೆ ಕಲೆಕ್ಟ್ ಮಾಡಿ ಕೊಟ್ಟು FSL ಗೆ ಕಳಿಸಿಕೊಡ್ಲಿಲ್ಲ? ನಿಜವಾದ ಆರೋಪಿ ಸಿಗ್ಬೋದೆನ್ನುವ ಭಯನಾ ನಿಮಗೆ? ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ವೆಜಿನಲ್ ಸ್ವಾಬ್ ಅನ್ನು ಕಲೆಕ್ಟ್ ಮಾಡಿದ್ರಿ. ಆ ದಿನ ಕಲೆಕ್ಟ್ ಮಾಡಿದ್ರಿ. ಯಾವತ್ತು? 10/10/2012 ಕಲೆಕ್ಟ್ ಮಾಡಿದ್ರಿ. ಅದು ಸರಿಯಾಗಿ ಕಲೆಕ್ಟ್ ಮಾಡ್ಲಿಲ್ಲ. ಅದನ್ನು ಯಾವಾಗ ಕಳಿಸಿಕೊಟ್ರಿ ನೀವು? 20ನೇ ತಾರೀಕು ಕಳಿಸ್ಕೊಟ್ರಿ, ಅಂದ್ರೆ 10 ದಿನ ಬಿಟ್ಟು. FSL ನಾವು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೀವು 72 ಗಂಟೆ ಒಳಗಡೆ ಕಲೆಕ್ಟ್ ಮಾಡಿ ಕೊಟ್ರೆ ಮಾತ್ರ ನಾವು ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯ. ಇಲ್ಲದಿದ್ದ ಅದಕ್ಕೆ ಯಾವ್ದು ಅದು ಫಂಗಸ್ ಹಿಡಿದು ಹೋಗಿದೆ, ಅದರಲ್ಲಿ ರಿಪೋರ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ರಿಪೋರ್ಟ್ ಕೊಟ್ರಿ. ಇದಕ್ಕೆ ಯಾರು ಹೊಣೆ ಸ್ವಾಮಿ? ಆಯ್ತು, ಫ್ಯುನರಲ್ ಕೂಡ ಮುಗಿಸ್ದೋಯ್ತು. ಮಾರನೇ ದಿನ ಪ್ರತಿಭಟನೆಗಳು ಸ್ಟಾರ್ಟ್ ಆಯ್ತು. 11ನೇ ತಾರೀಕು 6 ಗಂಟೆಗೆ ಸಂತೋಷ್ ರಾವ್ ಸಿಕ್ಕಿದ. ಬಾಹುಬಲಿ ಬೆಟ್ಟ ಕೆಳಗಡೆ ಕೂತಿದ್ದವನನ್ನು ಅಲ್ಲಿಯರೆ ಸಲಿಯರೆ ಹಿಡಿದು ಕೊಟ್ರು. ಯಾವ ಕಾರಣಕ್ಕಾಗಿ? ಮೇಲ್ಗಡೆ ಯಾರಿಲ್ಲ, ನೀನು ಕೆಳಗಡೆ ಹೋಗು ಅಂತ ಹೇಳಿದಾಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತ. ನೀವು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂತ ಹೇಳಿ ಎಲ್ಲರೂ ಸೇರಿ ಹೊಡೆದೇ ಬಿಟ್ರಿ, ಅವನಿಗೆ ಹೊಡೆದೇ ಬಿಟ್ರಿ. ಹೊಡೆಯೋದು ಮಾತ್ರ ಅಲ್ಲ, ಈತನೇ ಸೌಜನ್ಯನಿಗೆ ಅತ್ಯಾಚಾರ ಮಾಡಿದ್ದು ಅಂತ ಹೊಡೆದೇ ಬಿಟ್ರಿ. ಈತನೇ ಸೌಜನ್ಯನಿಗೆ ಅತ್ಯಾಚಾರ ಮಾಡಿದ್ದು ಅಂತ ನೀವು ಮರುದಿನ ಹೋಗಿ 12ನೇ ತಾರೀಕು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. 12ನೇ ತಾರೀಕು ಈತನನ್ನ ಅರೆಸ್ಟ್ ಮಾಡಿದ್ದು 13ನೇ ತಾರೀಕು. ಪೊಲೀಸ್ನವರು ಯಾವುದೇ ಎನ್ಕ್ವೈರಿ ಮಾಡ್ಲಿಲ್ಲ 2 ದಿನ. ಯಾವಾಗ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು? ನಿಮಗೆ ಏನ್ ಗೊತ್ತಾಯ್ತು ಅವ ಅತ್ಯಾಚಾರ ಮಾಡಿದ್ದಾನೆ ಅಂತ? ನೀವು 12ನೇ ತಾರೀಕು ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಕೊಟ್ರಿ?
ಇವನ ಮೇಲೆ ನಮಗೆ ಸಂಶಯ ಬಂತು ಅಂತೇಳಿ ಯಾವ ರೀತಿಯಾಗಿ ನೀವು ಕೊಟ್ರಿ. 13ನೇ ತಾರೀಕು ಈತನನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರಿ. ನೀವು 12ನೇ ತಾರೀಕಿಗೆ ಆತ ಸೆಕ್ಸ್ ಮಾಡೋದಕ್ಕೆ ಕೆಪೇಬಲ್ ಇದೇನಾ ಇಲ್ವೋ ಅನ್ನೋ ಬಗ್ಗೆ ರಿಪೋರ್ಟ್ ತರಿಸಿಕೊಂಡಿದ್ದೀರಿ. 12ನೇ ತಾರೀಕು ಒಂದು ಕಡೆ ನೀವು ವೆಜಿನಲ್ ಸ್ವಾಬ್ ಅನ್ನ ಕಲೆಕ್ಟ್ ಮಾಡಿದನ್ನು 20ನೇ ತಾರೀಕು ಕಳಿಸ್ಕೊಡ್ತೀರಿ. ಇನ್ನೊಂದು ಕಡೆ 11ನೇ ತಾರೀಕಿಗೆ ಅರೆಸ್ಟ್ ಮಾಡಿದಂತ ಸಂತೋಷವನ್ನು ಈ ಕೇಸಿನ ಎನ್ಕ್ವೈರಿ ಮಾಡದೇನೆ ಆತ ಸೆಕ್ಸ್ ಮಾಡೋದಕ್ಕೆ ಫಿಟ್ ಇದಾನ ಇಲ್ವಾ ಅನ್ನೋ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡಿದ್ದೀರಿ. ಆತ ಫಿಟ್ ಇದ್ದಾನೆ ಅಂತ ಹೇಳಿ ರಿಪೋರ್ಟ್ ತರಿಸ್ಕೊಂಡಿದ್ದೀರಿ. ಅದೇ ಆತ ಫಿಟ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬಿಟ್ಟು ಬಿಡುವಂತಲ್ಲ ಏನು? ಒಂದು ವೇಳೆ ಆತ ಸೆಕ್ಸ್ ಮಾಡೋದಕ್ಕೆ ಫಿಟ್ ಇಲ್ಲ ಅಂತ ಹೇಳಿದ್ರೆ ಈ ಕೇಸಿಗೆ ಇವನಿಗೆ ಅರ್ಹತೆ ಇಲ್ಲ ಅಂತ ನಾವು ಸೆಲೆಕ್ಷನ್ ಕಮಿಟಿ ಇದ್ದಾಗೆ ಡಾಕ್ಟರ್ ಹೇಳ್ತಾರೆ ಆಕೆ ಏನು ಈ ಕೃತ್ಯ ಒಬ್ಬರಿಂದ ಆಗಿರುವಂತದ್ದಲ್ಲ ಅಂತ. ಹಾಗಾದ್ರೆ ಸಂತೋಷ್ ರಾವ್ ಜೊತೆ ಇದ್ದದ್ದು ಮತ್ತೆ ಅವ್ರು ಯಾರು? ಯಾಕೆ ನೀವು ಅವನನ್ನು ಇಡಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ? ಆತನ ಪ್ರೈವೇಟ್ ಪಾರ್ಟ್ ಅಲ್ಲಿ ಯಾವುದೇ ಗಾಯಗಳಿಲ್ಲ. ಈ ತರ ಕೃತ್ಯ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರೈವೇಟ್ ಪಾರ್ಟ್ಗೆ ಗಾಯ ಆಗೋದು ಸಹಜವಾದ ಕ್ರಿಯೆ ಅಂತ. 2 ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಆತನ ಪ್ರೈವೇಟ್ ಪಾರ್ಟ್ಗೆ ಯಾವುದೇ ಗಾಯಗಳಾಗ್ಲಿಲ್ಲ ಅಂತ. ಆಗ್ಬೇಕಿತ್ತಲ್ಲ, ಯಾವ್ದಾದ್ರು ಒಂದು ಸಿಂಗಲ್ ಎವಿಡೆನ್ಸ್ ಆದ್ರೆ ಬೇಕಲ್ಲ. ಕೇವಲ ಮನೆಯವರು ಅನುಮಾನ ಪಟ್ರೆ ನಿಮಗೆ ಬೇಸರ ಆಗತ್ತೆ, ಹಾಗಾದ್ರೆ ನೀವು ಅನುಮಾನ ಪಟ್ರೆ ಬೇಸರ ಆಗೋದಿಲ್ವಾ? ಯಾವ ಎವಿಡೆನ್ಸ್ ಮೇಲೆ ಈತನನ್ನು ಅರೆಸ್ಟ್ ಮಾಡಿದ್ರೆ ಯಾವ್ದೊಂದು ದಾಖಲೆ ಬೇಕಲ್ಲ. ಯಾವ್ದೊಂದು ಈತ ಅಲ್ಲಿ ಇದ್ದ ಬಗ್ಗೆ ಹೋಗ್ಲಿ, ಆತ ಬಾಹುಬಲಿ ಬೆಟ್ಟ ಕೆಳಗಡೆ ಒಂದು ಚೀಲ ಹಿಡ್ಕೊಂಡು ಕೂತಿದ್ದ ಅಂತ ಹೇಳಿದ್ರಿ. ನೀವೇ ಹೇಳಿದ್ದು, ವಿಟ್ನೆಸ್ ಹಿಡಿದವರೇ ಹೇಳಿದ್ದು ಆತ ಚೀಲ ಹಿಡ್ಕೊಂಡು ಕೂತಿದ್ದಾನೆ ಅಂತ. ನಾನು ಸುಬ್ರಹ್ಮಣ್ಯದಿಂದ ಬಂದೆ, ಸುಬ್ರಹ್ಮಣ್ಯದಿಂದ ಮನೆ ಕಡೆ ಹೋಗುವಾಗ ನಾನು ಅಲ್ಲಿ ಕೂತಿದ್ದೆ, 7ವರೆಗೆ ಬಸ್ ಇತ್ತು, ನನಗೆ ರೆಸ್ಟ್ ಮಾಡ್ತಾ ಇದ್ದೆ ಅಂತ ಅವನೇ ಹೇಳಿದ್ದು. ನೀವೇ ಇದರಲ್ಲಿ ಹೇಳಿದ್ದು ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ. ಆ ಚೀಲವನ್ನು ಯಾಕೆ ಸ್ವಾಮಿ ಪೊಲೀಸ್ನವರು ಸೀಸ್ ಮಾಡ್ಲಿಲ್ಲ ಸ್ಥಳದಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ? ಆ ಚೀಲ ಹೋಗಿದ್ದು ಕಾಡಲಗೆ ಯಾವಾಗ ಸ್ವಾಮಿ? ಕಾಡಲಗೆ ಯಾವಾಗ ಹೋಯ್ತು? ಹಾಗಾದ್ರೆ ನಿಮಗೆ ಗೊತ್ತಿತ್ತು ಯಾರು ಅಂತ, ನಿಮಗೆ ಮೊದಲೇ ಗೊತ್ತಿತ್ತು ಅಂತ ಆಯ್ತು. ಆಕೆ ಅಂಡರ್ ಗಾರ್ಮೆಂಟ್ಸ್ ಮನೆಯಿಂದ ತಗೊಂಡ್ ಬಂದ್ಬಿಟ್ಟು ಅದನ್ನು ನಾವು ಎನ್ಕ್ವೈರಿಗೆ ಅಂತ ತಗೊಂಡ್ ಬಂದೆ ಅಂತ ಹೇಳಿದ್ರಿ. ಅದನ್ನು ನಮ್ಮ ಸಿಬ್ಬಂದಿಗೆ ಕೊಟ್ಟಿದ್ದೇನೆ, ಆತ ಅದನ್ನ ಮನೆಗೆ ಕೊಟ್ಟಿದ್ದಾನ ಇಲ್ವಾ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಇದು ಅಯ್ಯೋ ಹೇಳಿರುವಂತ ಮಾಹಿತಿ. ನಿಮ್ಮ ಜವಾಬ್ದಾರಿ ಏನು ಸ್ವಾಮಿ? ಅದನ್ನು ಎಂಡೋರ್ಸ್ ಮಾಡಿ ಕೊಡುವಂತ ಜವಾಬ್ದಾರಿ ಯಾರ್ದು ಸ್ವಾಮಿ? ಮನೆಯವರು ಮಾಡ್ಬೇಕಾ ಎಂಡೋರ್ಸ್? ಅದನ್ನ ನೀವು ಕೊಡ್ಬೇಕಿತ್ತಲ್ಲ. ಒಂದು ಕಡೆ ಟೈಟ್ಸ್ ಮಾರ್ಕ್ ಮಾಡ್ತೀರಿ, ಇನ್ನೊಂದು ಕಡೆ ಅಂಡರ್ವೇರ್ ಗಾರ್ಮೆಂಟ್ಸ್ ಮಾರ್ಕ್ ಮಾಡ್ತೀರಿ. ನೀವು ಮನೆಗೆ ಕೊಟ್ಟಿರೋ ಅಂಡರ್ ಗಾರ್ಮೆಂಟ್ ಹೇಗೆ ಮಾರ್ಕ್ ಆಯ್ತು ಹಾಗಾದ್ರೆ? ಒಂದು ಕಡೆ ನೀವು ಸ್ಥಳದಲ್ಲಿ ಅಂಡರ್ ಗಾರ್ಮೆಂಟ್ ಸಿಕ್ಕಿಲ್ಲ ಅಂತ ನಿಮ್ದು ಚಾರ್ಜ್ ಶೀಟ್, ಇನ್ನೊಂದು ಕಡೆ ಮಾರ್ಕ್ ಮಾಡ್ತೀರಿ. ಮನೆಯವರು ಹೇಳ್ತಾ ಇರೋದು ಆ ಅಂಡರ್ವೇರ್ ಅನ್ನು ನಮಗೆ ವಾಪಸ್ ಕೊಟ್ಟಿಲ್ಲ ಅಂತ. ಈಗ ಯಾರ್ದು ಸತ್ಯ ಆಯ್ತು ಹಾಗಾದ್ರೆ? ಜಜ್ಮೆಂಟ್ ಓದಿಲ್ಲ ಅಂತ ಇದ್ರೆ ಓದಿ ಸ್ವಲ್ಪ. 142, 143 ಪ್ಯಾರಾಗ್ರಾಫ್ ಅಲ್ಲಿ 2 ಭಾರ ಚೆನ್ನಾಗಿ ಬರೆದಿದ್ದಾರೆ. ಸಂತೋಷ್ ರಾವ್ ಮೇಲೆ absolutely there is no evidence to connect the accused in this crime ಅಂತ ಬರ್ತಿದೆ. Absolutely there is no evidence. Lack of evidence ಅಲ್ಲ. Doctor who collected the vaginal swab virtually demolished the entire case of prosecution ಅಂತ ಬರ್ತಿದ್ದಾರೆ. ಯಾರ್ದು ಮಿಸ್ಟೇಕು? ಡಾಕ್ಟರ್ದು. ಹಾಗಾದ್ರೆ ಡಾಕ್ಟರ್ ಮತ್ತು ಪೊಲೀಸು ಈ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾದ್ರ ಫರ್ದರ್ ಇನ್ವೆಸ್ಟಿಗೇಷನ್ ಆಯ್ತು. ಆ ಇನ್ವೆಸ್ಟಿಗೇಷನ್ ನೀವು ಸ್ಟೇ ಮಾಡದಿದ್ರೆ, ಅದು ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ನೀವು ಕೂತಿದ್ರೆ ಇವತ್ತು ಈ ಜನ ಸೇರುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲಲ್ಲ, ಈ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲಲ್ಲ. ಆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿತ್ತಿದ್ರೆ ನಿಮಗೆ ಒಳ್ಳೆ ಗ್ರೌಂಡ್ ಆಗಿರೋದು. ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ, ನಮ್ದು ಏನು ಬರ್ಲಿಲ್ಲ ಅಂತ. 136ನೇ ಪ್ಯಾರಾಗ್ರಾಫ್ ಅಲ್ಲಿ ಜಡ್ಜಿ ಹೇಳ್ತಾರೆ, ಏನು ಮನೆಯವರೇ ಬಟ್ಟು ಮಾಡಿದ ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ನೀವು ಯಾವುದೇ ತನಿಖೆಯನ್ನು ಮಾಡ್ಲಿಲ್ಲ ಅಂತ. ಒಂದು ಕಡೆ ನೀವೇ ಹೇಳ್ತೀರಿ ನಮ್ಮ ತನಿಖೆ ಆಗಿದೆ ಅಂತ. ಅದು ನ್ಯಾಯಾಲಯಕ್ಕೆ ಕೊಡುವಂತ ಕಾರ್ಯ ಯಾರದು? ಸಂತೋಷ ಮಾಡ್ಬೇಕು ಅದನ್ನ. ಆರೋಪಿಯ ಪರವಾಗಿ ವಕೀಲನಾಗಿ ನನಗೆ ಏನ್ ಕರ್ತವ್ಯ? ನನ್ನ ಅಕ್ಯೂಸ್ ಅನ್ನು ಡಿಫೆಂಡ್ ಮಾಡುವಂತದ್ದು. ನೀವು ಆ ಡಾಕ್ಯುಮೆಂಟ್ ಅಂದಾಕಿ ಈ ಡಾಕ್ಯುಮೆಂಟ್ ಅಂದಾಕಿ ಅಂತ ನಂದು ಕರ್ತವ್ಯ ಅಲ್ಲ ಅದು. ನೀವು ಪೊಲೀಸ್ನವ್ರು ಮಾಡ್ಬೇಕಾಗಿದ್ದದು. ಈ ಡಾಕ್ಟರ್ ಮತ್ತು ಪೊಲೀಸ್ನವರು ಮಾಡಿರುವಂತ ಅನಾಹುತಕ್ಕೆ ಈ ಕೇಸು ಮುಚ್ಚೋಗಿದೆ. 2 ದಿನ ಫಸ್ಟ್ 2 ದಿನ ಜಜ್ಮೆಂಟ್ ಅಲ್ಲಿ ಹೇಳಿರುವಂತದ್ದು ಫಸ್ಟ್ 10ನೇ ತಾರೀಕು ಆದಂತ ಅನಾಹುತಕ್ಕಾಗಿಯೇ ಈ ಕೇಸು ಮುಚ್ಚೋಗಿದೆ ಅಂತ. 10ನೇ ತಾರೀಕಿಗೆ ಆರೋಪಿ ಅಲ್ಲ,
10ನೇ ತಾರೀಕು ಸಂತೋಷ್ ರಾವ್ ಆರೋಪಿ ಅಲ್ಲ, ಯಾರು ಅಂತಲೇ ಗೊತ್ತಿರ್ಲಿಲ್ಲ. 11ನೇ ತಾರೀಕಿನ ಮೇಲೆ ಅವನನ್ನು ಅರೆಸ್ಟ್ ಮಾಡಿರುವಂತದ್ದು. ಹಾಗೆ 10ನೇ ತಾರೀಕು ನೀವು ಯಾವ ಕಾರಣಕ್ಕಾಗಿ ಎವಿಡೆನ್ಸ್ ನಾಶ ಮಾಡಿದಿರಿ? ಯಾರೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ಗೆ ಕಾರಣರಾಗಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಳಿಂದ ಬರೆದಿದ್ದಾರೆ, ಎಕ್ವಿಟಲ್ ಕಮಿಟಿಯಿಂದ ಪ್ಲೇಸ್ ಮಾಡಿ ಫೈನಲ್ ಅಂತ. ಹಾಗೆ ನಮ್ದು ಮಾತ್ರ ಅಲ್ಲ, ಇದು ನ್ಯಾಯಾಲಯಕ್ಕೂ ಕೂಡ ಮನವರಿಕೆ ಆಗಿದೆ. ಈ ಕೇಸಲ್ಲಿ ಎಲ್ಲಾ ಎವಿಡೆನ್ಸ್ ಅನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. ಅಲ್ಲ ಸ್ವಾಮಿ, ಎರಡೆರಡು ಇನ್ವೆಸ್ಟಿಗೇಷನ್. ನಾವು ಸಿಬಿಐ ದೇಶದ ಉನ್ನತ ತನಿಖಾ ಸಂಸ್ಥೆ, ಸಿಐಡಿ ರಾಜ್ಯದ ಉನ್ನತ ತನಿಖಾ ಸಂಸ್ಥೆ, ನೀವು ಎರಡೆರಡು ಚಾರ್ಜ್ ಶೀಟ್ ಹಾಕಿದ್ದೀರಿ. ಎರಡೆರಡು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಎಲ್ಲಾದ್ರೂ ಹೇಳಿದ್ರೆ ನೀವು ಈತನ ಬಗ್ಗೆ ಮಂಪರ್ ಪರೀಕ್ಷೆ ಮಾಡ್ಲಿಲ್ಲ, ಹಾಗೆ ಸ್ವಲ್ಪ ಎವಿಡೆನ್ಸ್ ಕಡಿಮೆ ಇದೆ ಅಂತ ಹೇಳಿಲ್ಲ. ಜಜ್ಮೆಂಟ್ ಆದ ತಕ್ಷಣ ನೀವು ಈತನೇ ಆರೋಪಿ ಅಂತ ನಿಮಗೆ ಕಾನೂನು ಅಪ್ಲೈ ಆಗ್ತದಿಲ್ವಾ? ಒಂದು ನ್ಯಾಯಾಲಯ ಜಜ್ಮೆಂಟ್ ಕೊಟ್ಟ ನಂತರ ಕೂಡ ನೀವು ಆತನೇ ಆರೋಪಿ ಅಂತ ಅಲ್ಲಿ ಇದ್ದ, ಹೇಗೆ ಸ್ವಾಮಿ ನಿಮಗೆ ಸತ್ಯ ಶೋಧನೆ, ನಿಮಗೆ ಕೊಟ್ಟವರೇ ಪರ್ಮಿಷನ್ ಸತ್ಯ ಶೋಧನೆ ಮಾಡ್ಲಿಕ್ಕೆ?